ಯುವ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಸ್ಫೂರ್ತಿಯಾಗಿದ್ದ ಶಿಕ್ಷಕ ಟಿಎಂ ಸೋಮಶೇಖರ್ ನಿಧನದಿಂದ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ವಿದ್ಯಾರ್ಥಿ ಬಳಗಕ್ಕೆ ತುಂಬಲಾರದ ಅಪಾರ ನಷ್ಟ ಉಂಟಾಗಿದೆ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಯೋಗೀಶ್ ಹೇಳಿದರು. ಅವರು ಪಟ್ಟಣದ ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಪರಿಷತ್ ಹಾಗೂ ಗೆಳೆಯರ ಬಳಗ ಇವರ ವತಿಯಿಂದ ಏರ್ಪಡಿಸಿದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೋಮಶೇಖರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದರು. ಗುಣಗಳನ್ನು ನಾವು ಕಂಡುಕೊಳ್ತೀವಿ. ಆ ಭಿನ್ನವಾದ ಗುಣಗಳು ನಮಗೆ ಕೆಲವರು ಎಲ್ಲ ಗುಣಗಳು ಕೂಡ ನಮ್ಮಲ್ಲಿ ಒಂದೊಂದು ಥರದ ರೀತಿಯಲ್ಲಿ ನಮಗೆ ಹತ್ತಿರವಾಗ್ತಾ ಹೋಗ್ತವೆ ಅಂತಕ್ಕಂಥದ್ದು. ಈ ತಾಲೂಕಲ್ಲಿ ನಮ್ಮ ಶಿಕ್ಷಕ ಬಂಧುಗಳು ಮೃತಪಟ್ಟರೆ ನಾನು ಇಲಾಖೆಯಿಂದ ಸ್ವಲ್ಪ ಆಚೆ ಹೋಗಿದ್ರು ಸಹಿತ, ಮೂಲಭೂತವಾಗಿ ಇದೇ ಇಲಾಖೆ ಆಚೆ ಹೋಗಿದ್ರು ಸಹಿತ ನನ್ನ ಗಮನಕ್ಕೆ ಬಾರದಾಗೆ ಬಹುಶಃ ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಆದರೆ ನನಗೆ ಯಾರಾದರೂ ಕೂಡ ಹಿತೈಷಿಗಳು ನನ್ನ ಗಮನ ತರ್ತಾರೆ ಈ ಥರ ಆಗಿದೆ ಅಂತ ಹೇಳಿ. ಮೊನ್ನೆನೂ ಕೂಡ ನನಗೆ ಸೋಮಶೇಖರ್ ಇದರ ಒಂದು ಇಹಲೋಕಕ್ಕೆ ಹೋದರು, ತ್ಯಜಿಸಿದ್ರು ಈ ಲೋಕವನ್ನು ಅಂತ ಹೇಳಿ ಅಂದಾಗ ಉಮೇಶ್ ಹೇಳಿದಾಗ ನನಗೆ ತುಂಬ 10 ನಿಮಿಷ ನನಗೆ ಜೀಪಲ್ಲಿ ಕುಂತ್ಕೊಂಡಿದ್ದವರಿಗೆ ನನಗೆ ದಾರಿ ಕಾಣಲಿಲ್ಲ. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಅವರು ಮಾತನಾಡಿ, ಶಾಲೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ತಮ್ಮ ಬದುಕಿನ ಬಹುತೇಕ ಸಮಯವನ್ನ ಮೀಸಲಿಟ್ಟಿದ್ದ ಸೋಮಶೇಖರ್ ಅಪರೂಪದ ವ್ಯಕ್ತಿತ್ವವುಳ್ಳವರಾಗಿದ್ದರು. ಇಂತಹ ಶಿಕ್ಷಕರ ವೈಜ್ಞಾನಿಕ ನಿಲುವಿನಿಂದ ವಿದ್ಯಾರ್ಥಿಗಳು ವಿಜ್ಞಾನಿಗಳಾಗಿ ಹೊರಹೊಮ್ಮಬಹುದಾದ ಎಲ್ಲ ಸೂಚನೆಗಳು ಕಂಡುಬರುತ್ತಿದ್ದವು. ಅವರ ಗುಣ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು ಅವರ ಕುಟುಂಬದವರಿಗೆ ಮಾದರಿಯಾಗಬೇಕಿದೆ ಎಂದು ಹೇಳಿದರು. ಈ ಕೊರೋನಾ ಪ್ರಾರಂಭ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ನಮಗೆ ಸುಮಾರು ಒಂದು 5 ಜನ ಶಿಕ್ಷಕರು ಮೃತಪಟ್ಬಿಟ್ರು. ಅದು ತುಂಬಲಾರದ ನಷ್ಟ ಅಂತ ನಮ್ಮ ತಾಲೂಕಿಗೆ ಅನಿಸುತ್ತೆ. ಅದರಲ್ಲಿ ಕೊನೆಯವರು ಅಂತ ಅಂದರೆ ಇತ್ತೀಚೆಗೆ ಇದರಾದವರು ನಮ್ಮ ಸೋಮಶೇಖರ್. ಬಹುಶಃ ನಮ್ಮಲ್ಲಿ ವಿಜ್ಞಾನ ಅಂದರೆ ಸೋಮಶೇಖರ್ ಅನ್ನುವಂತಹ ಮಟ್ಟಿಗೆ ಅವರು ಖ್ಯಾತಿಯನ್ನು ಹೊಂದಿದ್ದರು. ಏನಾದ್ರು ಮಕ್ಕಳ ಸಂಬಂಧಪಟ್ಟಿದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಅಲ್ಲಿನ ಪ್ರಯೋಗಾಲಯ ಆಗಿರಬಹುದು, ಮೇಳ ಆಗಿರಬಹುದು, ಯಾವುದಾದ್ರೂ ಅಂತ ಅಂದರೆ ಸೋಮಶೇಖರ್ ಕರೀರಿ, ಸೋಮಶೇಖರ್ ಹೇಳಿ ಎಲ್ಲ ಮಾಡ್ತಾರೆ ಅಂತ ಅಷ್ಟರ ಮಟ್ಟಿಗೆ ಅವರು ಇನ್ವಾಲ್ವ್ ಆಗ್ತಾಯಿದ್ರು. ಬಹುಶಃ ಶಿಕ್ಷಣದ ಕ್ಷೇತ್ರಕ್ಕೆ ಮಕ್ಕಳ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಆಲೋಚನೆಯನ್ನು ಬಿಟ್ಟು ಬೇರೆ ಆಲೋಚನೆಯನ್ನು ಮಾಡಿದಂತಹ ವ್ಯಕ್ತಿನೇ ಅಲ್ಲ ಅವರು. ಅಷ್ಟರ ಮಟ್ಟಿಗೆ ನಾವು ದೂರದಿಂದನೇ ನಮಗೆ ಗೊತ್ತಾಗ್ತಿತ್ತು. ಈ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಟಿಎಸ್ ಕುಮಾರಸ್ವಾಮಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಿಕೆ ಕುಮಾರಯ್ಯ, ಪ್ರಾಂಶುಪಾಲರಾದ ಎಚ್ಎಸ್ ಪ್ರಭುಶಂಕರ್, ಕ್ಷೇತ್ರ ಸಂಪನ್ಮೂಲಾಧಿಕಾರಿ ಕೆಟಿ ಸೌಭಾಗ್ಯ, ಬುವನಹಳ್ಳಿ ಶಿವಕುಮಾರ್, ನಿವೃತ್ತ ಶಿಕ್ಷಕರಾದ ಷಣ್ಮುಖಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ವಸಂತಯ್ಯ, ವಿ4 ನ್ಯೂಸ್, ಹೊಳೆನರಸೀಪುರ.